ಉಡುಪಿ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಮೊದಲ ಹಂತದ ಚುನಾವಣೆಯಲ್ಲಿ ಮತದಾನ ನಡೆಯಿತು. 616 ಮತಗಟ್ಟೆಗಳಲ್ಲಿ ಮೊದಲ ಹಂತದ ಮತದಾನ ಉತ್ತಮವಾಗಿ ನಡೆದಿದೆ. ಮೊದಲ ಹಂತದ ಸಮರದಲ್ಲಿ 616 ಮತಗಟ್ಟೆಗಳಲ್ಲಿ ಒಟ್ಟು 3,70,234 ಮತದಾರರಿದ್ದು, ಜಿಲ್ಲೆಯ ಉಡುಪಿ, ಬ್ರಹ್ಮಾವರ, ಹೆಬ್ರಿ ಮತ್ತು ಬೈಂದೂರು ತಾಲೂಕಿನಲ್ಲಿ ಬೆಳಗಿನಿಂದಲೇ ಬಿರುಸಿನ ಮತದಾನ ನಡೆಯಿತು. ಒಟ್ಟು 66 ಗ್ರಾಮ ಪಂಚಾಯತ್ಗಳ 402 ಕ್ಷೇತ್ರಗಳಲ್ಲಿ 1047 ಸ್ಥಾನಗಳಿಗೆ ಸದಸ್ಯರ ಆಯ್ಕೆ ಈ ಚುನಾವಣೆಯ ಮೂಲಕ ನಡೆಯಲಿದೆ. ಕಣದಲ್ಲಿರುವ ಒಟ್ಟು 2349 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ನಿರ್ಧರಿಸಲಿದ್ದಾರೆ. ಮೊದಲ ಹಂತದಲ್ಲಿ ಈಗಾಗಲೇ 63 ಮಂದಿ ಸದಸ್ಯರ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಜಿಲ್ಲಾಡಳಿತದಿಂದ ಈ ಮೊದಲ ಹಂತದ ಚುನಾವಣೆಗೆ 2464 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಅತಿ ಸೂಕ್ಷ್ಮ ಪ್ರದೇಶ ಹಾಗೂ ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಬಿಗು ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದ್ದು, ಈ ಪ್ರದೇಶಗಳಲ್ಲಿ ಉತ್ಸಾಹದಿಂದ ಮತದಾರರು ಭಾಗವಹಿಸಿದ್ದಾರೆ. ಎಲ್ಲ ಮತಗಟ್ಟೆಗಳಿಗೆ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿದ್ದು, ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಿದರು. ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸಿ ಮತದಾನ ಪ್ರಕ್ರಿಯೆ ನಡೆದಿದ್ದು, ಮತದಾರರಿಂದಲೂ ಕೂಡ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಅದೇನೆಂದರೆ ಇದು ರಾಜಕೀಯ ಪಕ್ಷ ರಹಿತ ಚುನಾವಣೆ ಆಗಿರೋದ್ರಿಂದ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಹೋಗಿ ಪಕ್ಷದ ಪರವಾಗಿ ಓಟ್ ಕೇಳೋದು, ಅಭ್ಯರ್ಥಿಗಳ ಪರವಾಗಿ ಓಟ್ ಕೇಳೋದು ಅಲ್ಲೆಲ್ಲಿ ಕಂಡು ಬರ್ತಾ ಇದೆ. ಅದನ್ನು ಈಗಾಗಲೇ ನಾನು ಚುನಾವಣಾ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಆ ಥರದ್ದೆಲ್ಲಾದರೂ ಕಂಡು ಬಂದರೆ ಖಂಡಿತ ಕ್ರಮ ಜರುಗಿಸಬೇಕು ಅಂತ. ಎರಡನೇದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಮೀಡಿಯಾಗಳಲ್ಲಿ ಈಗಾಗಲೇ ಪಕ್ಷ ಚಿಹ್ನೆಯನ್ನು ಹಾಕ್ಕೊಂಡು ಪಕ್ಷದ ನಾಯಕರುಗಳ ಹೆಸರು ಹಾಕ್ಕೊಂಡು ಕೆಲವು ಕಡೆ ಪ್ರಚಾರ ಮಾಡೋದು ಕಂಡು ಬಂದಿದೆ. ಅದನ್ನು ನಮ್ಮ ಟೀಮ್ನೇ ಕೂರಿಸಿದ್ದೀನಿ. ಯಾರಾದರೂ ಆ ಥರ ಮಾಡಿದ್ದು ಕಂಡು ಬಂದರೆ ಅಂಥವ್ರ ಮೇಲೆ FIR ದಾಖಲು ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ. ಆ ಥರ ಹೆಚ್ಚಿನ ವೈಲೇಷನ್ಗಳು ಕಂಡು ಬರ್ತಾ ಇಲ್ಲ. ಆದರೆ ಒಂದು ಕಂಡು ಬಂದರೂ ಸಹ ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ಇದುವರೆಗೂ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಆರೋಗಳಿಗೆ ನಾನೇ ಸ್ವತಃ 2-3 ಪ್ರಕರಣಗಳನ್ನು ಕಳಿಸ್ಕೊಟ್ಟಿದ್ದೀನಿ.